ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವ ಸ್ಥಳೀಯರಿಗೆ ಮಂಗಳೂರು ಪಡೀಲ್ನ ಅಮೃತ ಕಾಲೇಜಿನ ವತಿಯಿಂದ ಅಕ್ಕಿ ಹಾಗೂ ಇತರ ಅವಶ್ಯಕ ಆಹಾರ ಸಾಮಗ್ರಿಗಳ ಕಿಟ್ ಅನ್ನು ವಿತರಣೆ ಮಾಡಲಾಯಿತು. ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್, ಅಮೃತ ಕಾಲೇಜಿನ ಸ್ಥಾಪಕಾಧ್ಯಕ್ಷೆ ಚಂದ್ರಕಲಾ ಜಿ ಭಟ್ ಹಾಗೂ ಅಳಪೆ ಪಡೀಲ್ ವಾರ್ಡ್ನ ಕಾರ್ಪೊರೇಟರ್ ರೂಪಶ್ರೀ ಪೂಜಾರಿ ಅವರು ಆಹಾರ ಕಿಟ್ಗಳನ್ನು ವಿತರಿಸಿದರು. ರಾಜ್ಯ ಸರ್ಕಾರವು ಎಲ್ಲರಿಗೂ ಕೂಡ ಈ ಸಮಯದಲ್ಲಿ ತನ್ನ ಮಿತಿಯಲ್ಲಿ ಆಹಾರ ವಸ್ತುಗಳನ್ನು ಪೂರೈಸ್ತಾ ಇದೆ. ಆದರೆ ಬೇಡಿಕೆ ತುಂಬಾ ಇರೋದ್ರಿಂದ ಖಾಸಗಿ ಸಂಘ ಸಂಸ್ಥೆಗಳು ಸಮಾಜಮುಖಿಯಾಗಿ ಸ್ಪಂದಿಸ್ತಾ ಇರುವುದು ಶ್ಲಾಘನೀಯ ವಿಚಾರ. ಈ ನಿಟ್ಟಿನಲ್ಲಿ ಅಮೃತ ಕಾಲೇಜಿನ ಆಡಳಿತ ಮಂಡಳಿಯ ಸೇವೆ ಅನುಕರಣೀಯ ಅಂತ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದರು.